ಒಂದೆಡೆ ಅಂಗನವಾಡಿ, ಅದರ ಮುಂದೆಯೇ ಬಾಯ್ತೆರೆದು ನಿಂತಿರುವ ಬಾವಿಯ ಸುತ್ತ ಆಟವಾಡುತ್ತಿರುವ ಮಕ್ಕಳು, ಮಾತ್ರವಲ್ಲದೆ ತೆರೆದ ಬಾವಿಗೆ ಬಿದ್ದು ಸಾಯುತ್ತಿರುವ ಬೆಕ್ಕು, ನಾಯಿಗಳು, ಆ ಬಾವಿಯಿಂದಲೇ ಅಂಗನವಾಡಿ ಮಕ್ಕಳಿಗೆ ನೀರು ನೀಡುತ್ತಿರುವುದು ಈ ದೃಶ್ಯ ಬೇರೆಲ್ಲೂ ಅಲ್ಲ, ಮಂಜೇಶ್ವರ ಗ್ರಾಮ ಪಂಚಾಯತ್ನ 4ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ಮಜಲ್ ಅಂಗನವಾಡಿಯಲ್ಲೇ. ಈ ಅಂಗನವಾಡಿಯಲ್ಲಿ ಸುಮಾರು 30 ಮಕ್ಕಳು ಕಲಿಯುತ್ತಿದ್ದಾರೆ. ಬಾವಿಗೆ ತಡೆಗೋಡೆ ಇಲ್ಲದ ಕಾರಣ ಚಿಣ್ಣರು ಈ ಬಾವಿಯನ್ನ ಇಣುಕುತ್ತಿರುವಾಗ ಅಥವಾ ಆಟವಾಡುವಾಗ ಚೂರು ತಳ್ಳಿದ್ರೂ, ಓಡಾಡುವಾಗ ಕಾಲು ಜಾರಿದ್ರೂ ಬೀಳುವುದು ಖಂಡಿತ. ಈ ಹಿನ್ನೆಲೆಯಲ್ಲಿ ಅಂಗನವಾಡಿಗೆ ಮಕ್ಕಳನ್ನ ಕಳುಹಿಸಲು ಕೂಡ ಪೋಷಕರು ಹಿಂದೇಟು ಹಾಕುತ್ತಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ആ വെള്ളം തന്നെ നമ്മളെല്ലാവരും കഴിക്കുന്നുണ്ടല്ലോ സാറേ ഇവിടെ. ഏത് പൂച്ച ഗുണവെള്ളമോ നായു ഗുണവെള്ളമോ എല്ലാവരും അല്ലേ കഴിക്കുന്നത്. ഈ കുട്ടികൾ വന്നിട്ട് എത്തി വെക്കുമ്പോൾ നമുക്കതിൽ ഇതുണ്ടല്ലോ, പെട്ടെന്ന് വീണ് കിണറില്ല. ആരും ഉത്തരവാദിയം പറയാനുണ്ട് ഇവിടെ? ആരും പറയാനില്ല. അതുകൊണ്ട് രക്ഷക്കാർ വന്നിട്ട് പറയണമല്ലോ, മക്കളെ അത് നോക്കാൻ പാടില്ല എന്ന്. അപ്പോൾ ഇങ്ങനെ വന്നിട്ടല്ലോ കൈ പോകുന്ന ഓട്ടറെല്ലാം പിള്ളമാർ വന്നിട്ട് ഇങ്ങനെ നോക്കിക്കൊണ്ടുണ്ട്. മതിൽ അങ്ങനെ മടിയെന്നല്ലേ പറയുന്നത്. കുട്ടികളുടെ ബുദ്ധിമുട്ട് കൊണ്ട് രക്ഷിക്കേണ്ടത് നിങ്ങളുടെ കടമയാണെന്ന് പറയാം. ಬಾವಿಯ ಸುತ್ತ ಕಬ್ಬಿಣದ ರಾಡನ್ನ ಹಾಕಬೇಕು, ಇಲ್ಲವಾದರೆ ಈ ಅಂಗನವಾಡಿಯನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕೆಂಬುದು ಪೋಷಕರ ಹಾಗೂ ಸ್ಥಳೀಯರ ಬೇಡಿಕೆ. ಈ ಬಗ್ಗೆ ಸ್ಥಳೀಯರು ಸಂಬಂಧಪಟ್ಟ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಪ್ರತಿಕ್ರಿಯೆ ಇಲ್ಲವೆನ್ನಲಾಗಿದೆ. ಬೊಕ್ಕ ಪುಚ್ಚಪುರುಂಡೈಕ್ ಮುಚ್ಚೆಲ್ ಗಿಜ್ಜಿ ಬೊಕ್ಕ ಜೋಕುಲು ಬತ್ತದ ಪುರ ನೆಲ್ಕದು ತೂಪೇರು ಬಿಪ್ಪೇರು ಬೊಕ್ಕ ಸಾದಿ ಪೊಪ್ಪನಗಲ ಬಜಕ್ ಐಕ್ ತೊಟ್ಟೆ ಪುರ ಪಾಡ್ದು ಜೋಕುಲು ಪುರ ಗೊಬ್ಬೇರು ಪಾಡ್ದು ಬಿಪ್ಪೇರು ಅಂತ ಅತಿ ಡೇಂಜರ್ ಉಂಡು. ಬೊಕ್ಕ ನೆಲ್ಕದು ತೂದು ತೂಪು ಜತೆ ಪೋದು ತೂ ಅಂತ ನೆಲ್ಕದು ಕಾರು ಕುತ್ತಾಂಡ ಆಯ್ಜ ಜೋಕುಲ್ನ ನಮಕ್ಕೆ ನಮ್ಮನೆತ ತೂಪನೆ ಮುಲಿ ಇತ್ತನಾಗಲಿ ಗಿಟ್ಟ ಇತ್ತನಾಗಲಿ ಅಂಗನಡಿ ಗಿಟ್ಟೊಲ್ಲ ಎಂಕಲನಿ ಪನ್ನೀರ್ ಎಂಕಲ ಪಾತೇರ್ನಾಕಲಿ ಇದಲ್ಲ ನೆನ್ಪಿಜಿರ್ಕದಾಯ್ತು ನಮ್ಮ ಪಾತೇರು. ಮಾತ್ರವಲ್ಲದೆ ರಾತ್ರಿ ಕಾಲದಲ್ಲಿ ಕುಡುಕರು ಮದ್ಯ ಸೇವಿಸಿ ಬಾಟಲಿಯನ್ನ ಇದೇ ಬಾವಿಗೆ ಎಸೆಯುತ್ತಿದ್ದಾರೆಂಬ ಆರೋಪವೂ ಇದೆ. ಸಂಬಂಧಪಟ್ಟವರು ಈ ಬಗ್ಗೆ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ಕದ್ರಿ ಮಂಗಳೂರು ಇದೀಗ ಕದ್ರಿಯಲ್ಲಿ ನಿಮ್ಮ ಸೇವೆಯಲ್ಲಿ ನಿರತವಾಗಿದೆ ಸುಸಜ್ಜಿತ ಆಯುರ್ವೇದ ಚಿಕಿತ್ಸಾ ಕೇಂದ್ರ. ಅನುಭವಿ ವೈದ್ಯ ಡಾಕ್ಟರ್ ಸಚಿನ್ ನಡ್ಕ ಮತ್ತು ಡಾಕ್ಟರ್ ಅನುಷಾ ಸಚಿನ್ ಅವರ ನೇತೃತ್ವದಲ್ಲಿ ಸಮಗ್ರ ಆರೋಗ್ಯ ಸೇವೆ, ಸೌಲಭ್ಯಗಳು, ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ, ಎಲ್ಲಾ ರೀತಿಯ ಶಾಸ್ತ್ರೀಯ ಪಂಚಕರ್ಮ ಚಿಕಿತ್ಸೆ, ಸುಸಜ್ಜಿತವಾದ ಔಷಧಿ ಕೇಂದ್ರ, ಪುಷ್ಯ ನಕ್ಷತ್ರದಂದು ಆಯುರ್ವೇದ ಸ್ವರ್ಣಪ್ರಾಶನ, ಸುಖದಾಯಕ ಮತ್ತು ಆರಾಮದಾಯಕ ಆಯುರ್ವೇದ ಮಸಾಜ್ ಮತ್ತು ಫೇಶಿಯಲ್, ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ತರಬೇತಿ, ಆಹಾರ ಮತ್ತು ಜೀವಸತ್ವದ ಬಗ್ಗೆ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ. ಸಂಸ್ಥೆಯ ವೆಲೆನ್ಶಿಯಾ ಶಾಖೆಯಲ್ಲೂ ಔಷಧಿಗಳ ಜೊತೆಗೆ ಈ ಎಲ್ಲಾ ಚಿಕಿತ್ಸೆಗಳು ಲಭ್ಯ. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ನಿಯರ್ ವೆಂಚುರಾ ಅಪಾರ್ಟ್ಮೆಂಟ್ಸ್, ಮುಂಡಾಣ, ಕದ್ರಿ ಕಮಳ ರೋಡ್, ಕದ್ರಿ ಮಂಗಳೂರು. ಮೊಬೈಲ್ 9632 00844 9632 00744.